ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಡಿ ವ್ಲಾಗ್ಸ್. ವೀಕ್ಷಕರೇ, ಇವತ್ತು ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಒಂದು ಮದುವೆ ಮತ್ತೊಂದು ಆರತಕ್ಷತೆ. ಹಾಗೀಗ ರೆಡಿ ಆಗಿದೆ ಇನ್ನು ಹೋಗ್ಲಿಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗೋದು ಅಂತೇಳಿ. ಬಿಸಿಲು ಭಾರಿ ಜೋರುಂಟಾಗಿ ಬೈಕಲ್ಲಿ ಹೋಗೋದು. ಎಂತ ಮಾಡೋದು ಧೂಳನ್ನೆಲ್ಲ ಮಣ್ಣಲ್ಲಿ. ಮಕ್ಕಳಿಗೆ ಎಷ್ಟು ಹೇಳಿದ್ರೆ ಸಹ ಕೇಳುದಿಲ್ಲ. ಇಡೀ ಮಣ್ಣಲ್ಲಿ ಆಟ ಆಡ್ತಾನೆ ಇರೋದು. ಇನ್ನು ಕೈ ಕಾಲಲ್ಲೆಲ್ಲ ಕಜ್ಜೆ ಆಗಲಿಕ್ಕೆ. ವೀಕ್ಷಕರೇ, ನೋಡೋ, ನಾವು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹೊರಡೋದು, ಇಬ್ಬರೇ ಹೋಗೋದು ಅಂತೇಳಿ. ಮಂಟಪಕ್ಕೆ ಹೋದ ಕೂಡಲೇ ನಮ್ಮ ತುಂಬಿದ ಅಣ್ಣ ವಿಶ್ ಮಾಡಿದ್ರು. ಆದ ನಂತರ ನಾವು ಮದುಮಗ ಮತ್ತು ಮದುಮಗಳಿಗೆ ವಿಶ್ ಮಾಡಿ ಒಂದು ಫೋಟೋಕ್ಕೆ ನಿಂತೆವು. ನೋಡಿ, ಒಂದು ನಮ್ಮದು ಫೋಟೋ ಎಲ್ಲ ತೆಗೆದ್ರು. ಫೋಟೋ ತೆಗೆದ ನಂತರ ನಾವು ಅಲ್ಲಿಂದ ಹೊರಟು ಈ ಕಡೆ ಬಂದೆವು. ಬರುವಾಗ ನಮ್ಮ ಒಬ್ಬರು ಗುರ್ತದವರು ಸಿಕ್ಕಿದ್ರು. ಅವ್ರನ್ನ ಸ್ವಲ್ಪ ವಿಶ್ ಎಲ್ಲ ಮಾಡಿ ಮಾತಾಡಿ ಅಲ್ಲಿಂದ ಕೆಳಗೆ ಬರುವಾಗ ಮದುಮಗಳ ಅಣ್ಣ ವಿಜ್ಜು ಸಿಕ್ಕಿ ವಿಶ್ ಎಲ್ಲ ಮಾಡಿ ಮಾತಾಡಿದರು, ನಮ್ಮ ತಂದೆಯವ್ರ ಹತ್ರ ಕೂಡ. ಆದ ನಂತರ ಇಲ್ಲಿ ಬರುವಾಗ ನಮ್ಮ ನಾಗೇಶನ್ನ ಸಿಕ್ಕಿದ್ರು. ಅವರು ಕೂಡ ನಮ್ಮ ಹತ್ರ ಮಾತಾಡಿದರು. ಅಲ್ಲಿಂದ ನಂತರ ನಾವು ಹೊರಟು ಇಲ್ಲಿ ಮುಂದೆ ಬರುವಾಗ ಮದುಮಗಳ ಅಣ್ಣ ಎರಡನೆಯವರು ತಾಯಿ ಎಲ್ಲ ಸಿಕ್ಕಿ ನಮ್ಮ ಹತ್ರ ಮಾತಾಡಿ ಸ್ವಲ್ಪ ಹೊತ್ತು ನಿಂತೆವು. ಆದ ನಂತರ ಯಾರೆಲ್ಲ ಬಂದ್ರಿ ಅಂತೆಲ್ಲ ಕೇಳಿದರು. ಎಲ್ಲ ವಿಚಾರಿಸಿ ಆದ ನಂತರ ಆಯಿತು, ಊಟಕ್ಕೆ ಹೋಗಿ ಅಂತ ಹೇಳಿದರು. ಆದ ನಂತರ ನಾವು ಊಟಕ್ಕೆ ಬಂದೆವು. ನೋಡಿ, ಬೇರೆ ಬೇರೆ ಥರದ ಐಟಮ್ ಎಲ್ಲ ಉಂಟು. ದೋಸೆ ಮತ್ತು ಇದಕ್ಕೆ ಬೇಕಿದ್ದಂಥ ಪದಾರ್ಥ ಎಲ್ಲ. ಅದನ್ನೆಲ್ಲ ತಿಂದು ನಾನು ಊಟ ತೆಗೊಳ್ಳಿಕ್ಕೆ ಅಂತೇಳಿ ಈ ಕಡೆ ಬಂದೆ. ಇಲ್ಲಿ ಬೇರೆ ಬೇರೆ ಥರದ ಕೌಂಟ್ರ್ ಎಲ್ಲ ಮಾಡಿದರೆ ಯಾವ ತಿಂಡಿಗೆ ಯಾವುದು ಅಂತೇಳಿ. ನೋಡಿ, ಇದು ಊಟದೊಂದು ಸಪ್ರೇಟ್ ಉಂಟು. ನಾನಿಲ್ಲಿ ಬಂದು ಊಟ ಮತ್ತು ತೋವೆ ಸಾರು ತಗೊಂಡೆ. ಐಟಮ್ ಎಲ್ಲ ತುಂಬ ಉಂಟು, ಅಂದರೆ ನಾನು ಸ್ವಲ್ಪನೇ ತಗೊಂಡೆ. ಬೇರೆ ಬೇರೆ ಥರದ್ದೆಲ್ಲ ಜಾಸ್ತಿ ತಿನ್ನಲಿಲ್ಲ, ಯಾಕಂದರೆ ಅಲ್ಲಿ ಮದುವೆಯಲ್ಲಿ ಹೋಗಿ ಅಲ್ಲಿ ಸೆಲ್ಲ ಕೆಲವು ತಿಂಡಿಯೆಲ್ಲ ತಿಂದು ಬಂದೆವು. ಹಾಗಿದು ಆರತಕ್ಷತೆ ಇಲ್ಲಿ ರಮಣಪ್ಪ ವಾಲಲ್ಲಿ. ನೋಡಿ, ಇಲ್ಲೆಲ್ಲ ನೀರಿನ ದೇವಸ್ಥಾನ. ನೋಡೋದು ಯಾರೋ ಒಂದು ಗುರ್ತದವರು ಇಲ್ಲಿ ಸಹ. ಇವರು ನಮ್ಮ ಅಲಿನೆಕ್ಕನ ತಂಗಿಯೋ ಸಿಕ್ಕಿದವರು. ಸ್ವಲ್ಪ ಮಾತಾಡಿ ಅಲ್ಲಿಂದ ನಂತರ ವಾಪಸ್ ಇಲ್ಲಿಗೆ ಬಂದೆ. ಇಲ್ಲಿ ಚಾರ್ ಇಲ್ಲಿಯಾದರೂ ಖಾಲಿ ಊಟ ನೋಡಿ ಅಲ್ಲಿ ಊಟ ಮಾಡುವ ಅಂತೇಳಿ. ಯಾಕೆಂದರೆ ನಾವು ಬರುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆಲ್ಲ ರಶ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ವಾಪಸ್ಸು ನೆಕ್ಸ್ಟ್ ಊಟ ತೆಗೊಳ್ಳಿಕ್ಕೆ ವಾಪಸ್ಸು ಹೋದೆ ನಾನು. ಅದೇ ಅನ್ನ ಮತ್ತು ಸಾರು ತಗೊಂಡೆ. ಭಾರಿ ಟೇಸ್ಟ್ ಆಗಿತ್ತು, ಸೂಪರ್ ಆಗಿತ್ತು. ಬೇರೆ ಯಾವುದು ಐಟಮ್ ನಾನು ತಗೊಳ್ಳಿಲ್ಲ. ಬೆಳ್ತಿಗೆ ಅನ್ನ ಮತ್ತು ತೋವೆ ಸಾರು, ಇದರಲ್ಲೊಂದು ಊಟ ಮಾಡೋದು ಅಂತ ಹೇಳಿದರೆ ನನಗೆ ಭಾರಿ ಒಂದು ಖುಷಿ. ಯಾಕಂದರೆ ಬೇರೆ ಯಾವುದು ಪದಾರ್ಥ ಇಲ್ಲ ತೊಂದರೆ ಇಲ್ಲ. ಬೆಳ್ತಿಗೆ ಅನ್ನಕ್ಕೆ ಒಂದು ತೋವೆ ಸಾರಲ್ಲಿ ಊಟ ಮಾಡಿದರೆ ಒಂದು ಟೇಸ್ಟೇ ಬೇರೆ. ನೋಡಿ, ಯಾರಾದರೂ ಗುರ್ತದವ್ರು ಇದ್ದಾರಾ ಅಂತೇಳಿ ನೋಡೋದು. ಯಾರು ಕಾಣೋದಿಲ್ಲ. ನಮ್ಮ ತಂದೆ ಮತ್ತು ನಾನು ಒಟ್ಟಿಗೆ ಬಂದು ನನ್ನ ತಂದೆ ಕೂಡ ಕಾಣೋದಿಲ್ಲ, ಎಲ್ಲಿದ್ದಾರೆ ಅಂತೇಳಿ ಗೊತ್ತಾಗಿ ನೋಡ್ತಾ ಇರೋದು ಎಲ್ಲಿದ್ದಾರೆ ಅಂತೇಳಿ. ಎಲ್ಲಿ ಸಹ ಕಾಣೋದಿಲ್ಲ. ಯಾಕೆಂದರೆ ನಾನು ಬಫೆಯಲ್ಲಿ ಊಟ ಮಾಡಿದೆ. ಅವರು ಬಹುಶಃ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಕಣಕ್ಕೋ. ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಮ್ಮ ಹರಿಶ್ಚಂದ್ರಣ್ಣ ಮತ್ತು ನಮ್ಮ ತಂದೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಾವು ಫಂಕ್ಷನ್ ಎಲ್ಲ ಮುಗಿಸಿ ಈಗ ಬಂದೆವು. ಈಗ ಬಂದು ಮನೆಗೆ ಮುಟ್ಟಿದ್ದಷ್ಟೇ. ಬಿಸಿಲು ಭಯಂಕರ ಜೋರು ಬಿಸಿಲು. ಅಲ್ಲಿ ಆಚೆ ಕಡೆಯಲ್ಲಿ ಫೋನಲ್ಲಿ ಮಾತಾಡಿಸ ಕೇಳ್ತುಂಟು. ಫಂಕ್ಷನ್ ಎಲ್ಲ ಮುಗಿಸಿ ಈಗ ಬಂದು ಮುಟ್ಟಿದೆ. ವೀಕ್ಷಕರೇ, ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೆ.